ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಬಡ ವಿಧವೆಯ ಬಿಡಿಗಾಸು. ಲೂಕನ ಶುಭ ಸಂದೇಶ ಅಧ್ಯಾಯ 21 ವಾಕ್ಯಗಳು 1-4. ದೇವಾಲಯದ ಕಾಣಿಕೆಯ ಪೆಟ್ಟಿಗೆಯಲ್ಲಿ ಧನವಂತರು ತಮ್ಮ ಕಾಣಿಕೆಯನ್ನು ಹಾಕುತ್ತಿದ್ದುದನ್ನು ಯೇಸು ಸ್ವಾಮಿ ಗಮನಿಸಿದರು. ಅಷ್ಟರಲ್ಲಿ ಒಬ್ಬ ಬಡ ವಿಧವೆ ಅಲ್ಲಿಗೆ ಬಂದು ತಾಮ್ರದ ಚಿಕ್ಕ ನಾಣ್ಯಗಳೆರಡನ್ನು ಕಾಣಿಕೆಯಾಗಿ ಹಾಕಿದಳು. ಅದನ್ನು ಕಂಡ ಯೇಸು, ಈ ಬಡ ವಿಧವೆ ಅವರೆಲ್ಲರಿಗಿಂತಲೂ ಹೆಚ್ಚಾಗಿ ಅರ್ಪಿಸಿದಳೆಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ. ಅವರೆಲ್ಲರೂ ತಮ್ಮ ಅಪರಿಮಿತ ಐಶ್ವರ್ಯದಿಂದ ಕಾಣಿಕೆ ಇತ್ತರು. ಈಕೆಯಾದರೂ ತನ್ನ ಕಡು ಬಡತನದಲ್ಲೂ ತನಗಿದ್ದ ಜೀವನಾಧಾರವನ್ನೆಲ್ಲ ಕೊಟ್ಟು ಬಿಟ್ಟಳು ಎಂದರು. ಆತ್ಮೀಯರೇ, ಕೊಡುವ ಮನಸ್ಸು ಒಂದು ದೊಡ್ಡ ಆಶೀರ್ವಾದ. ದಾನ ಧರ್ಮ ನಾವು ಮಾಡುತ್ತೀವಿ. ಆ ದಾನ ಧರ್ಮ ಹೃದಯದಿಂದ ಮಾಡಿದಾಗ ಅದಕ್ಕೆ ಹೆಚ್ಚು ಆಶೀರ್ವಾದ ಮತ್ತು ದೇವರ ಮೆಚ್ಚುಗೆ ಮತ್ತು ರಕ್ಷಣೆ ನಮ್ಮದಾಗತ್ತೆ. ಈ ಬಡ ವಿಧವೆ ದಾನ ಹಾಕುವಾಗ ಆಚೆ ಈಚೆ ನೋಡಲಿಲ್ಲ. ತನ್ನಲ್ಲಿ ಇದ್ದ ಆ ಕಾಸನ್ನು ನಂಬಿಕೆ ವಿಶ್ವಾಸದಿಂದ ಸಮರ್ಪಿಸುತ್ತಾಳೆ. ಅನೇಕರು ತಮಗೆ ಸಿಕ್ಕಿದ ಹಣದಿಂದ ಹಾಕಿದಾಗ ಆಕೆ ತನ್ನ ನೋವಿನ ಕಾಣಿಕೆಯನ್ನು, ಕಣ್ಣೀರಿನ ಕಾಣಿಕೆಯನ್ನು ಸಮರ್ಪಿಸುತ್ತಾಳೆ. ಇದರ ಅರ್ಥ, ಒಂದು, ನಾವು ದೇವರಿಗೆ ಸಮರ್ಪಿಸುವ ಆ ದುಡ್ಡಿರಬಹುದು ಅಥವಾ ನಾವು ಮಾಡುವ ಕಾರ್ಯ ಇರಬಹುದು. ಆ ಎಲ್ಲ ಕಾರ್ಯಗಳು ಹೃದಯದಿಂದ ಪ್ರೇರಣೆಗೊಂಡ ಪ್ರೀತಿಭರಿತ ಸೇವಾ ಕಾರ್ಯವಾಗಬೇಕೇ ವಿನಃ ಕೇವಲ ತೋರ್ಪಡಿಕೆಯ ಸೇವೆಯಾಗಬಾರದು ಅಥವಾ ಕಾರ್ಯವಾಗಬಾರದು. ಇಂದು ಈ ಕಷ್ಟದ ಸಮಯದಲ್ಲಿ ನಾವು ಪ್ರಾರ್ಥಿಸುವಾಗ ಹೃದಯದಿಂದ ಪ್ರಾರ್ಥಿಸೋಣ. ದೇವರು ನಮ್ಮನ್ನು ಎಲ್ಲ ರೋಗ ರುಜಿನಗಳಿಂದ, ಪಿಡುಗುಗಳಿಂದ, ಎಲ್ಲ ಅತಿವೃಷ್ಟಿ ಅನಾವೃಷ್ಟಿಯಿಂದ ನಮ್ಮನ್ನು ಸ್ಪರ್ಶಿಸಿ ಸೌಖ್ಯಪಡಿಸಲಿ. ವಿಶೇಷವಾಗಿ ಕೋವಿಡ್ ಸಂಕಷ್ಟದಿಂದ ನಮಗೆ ಬಿಡುಗಡೆ ಮಾಡಲಿ. ಹಾಗೂ ಈ ಬಡ ವಿಧವೆಯ ಮನಸ್ಸನ್ನು ನಮಗೂ ದಯಪಾಲಿಸಲೆಂದು ನಾವು ಪ್ರಾರ್ಥಿಸೋಣ. ಸರ್ವಶಕ್ತ ಕರುಣಾಳು ಯೇಸು ಕ್ರಿಸ್ತರ ನಾಮದಲ್ಲಿ ನಾನು ನಿಮ್ಮನ್ನು ಆಶೀರ್ವದಿಸುತ್ತೇನೆ. ಆಮೇನ್. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ, ಯೇಸು ಸ್ಪರ್ಶ ತಂಡ.